ಮೂಡಬಿದ್ರೆ ಮಾರೂರಿನ ಬೀರ್ನೊಟ್ಟಿನಲ್ಲಿ ಬಾವಿಗೆ ಚಿರತೆಯೊಂದು ಬಿದ್ದು ಪ್ರಾಣಾಪಾಯ ಸ್ಥಿತಿಯಲ್ಲಿರುವುದನ್ನು ಕಂಡು ಅರಣ್ಯಾಧಿಕಾರಿಗಳು ಬಂದು ಇದರ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ನಿನ್ನೆ ತಡರಾತ್ರಿ ಆಹಾರವನ್ನು ಅರಸಿಕೊಂಡು ಬಂದ ಗಂಡು ಚಿರತೆ ಆಕಸ್ಮಿಕವಾಗಿ ಬಾವಿಗೆ ಬಿದ್ದಿದ್ದು ಇದನ್ನು ಕಂಡ ಸ್ಥಳೀಯರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಪೊಲೀಸರು ಹಾಗೂ ಅರಣ್ಯಾಧಿಕಾರಿಗಳು ಆಗಮಿಸಿ ಇದರ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ವಲಯ ಅರಣ್ಯಾಧಿಕಾರಿ ಹೇಮಗಿರಿ ಅಂಗಡಿ, ಎಸಿಎಫ್ ಸತೀಶ್ ಸಹಿತ ಸಿಬ್ಬಂದಿಗಳು ಆಗಮಿಸಿ ಇದನ್ನು ಕಾರ್ಯಾಚರಣೆ ನಡೆಸಿ ಮೇಲಕ್ಕೆತ್ತಿದ್ದಾರೆ. ಬಳಿಕ ಅದನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ದಾರೆ. ಇನ್ನು ಈ ಚಿರತೆ ಜೊತೆಗೆ ಇನ್ನೂ 2 ಮರಿಗಳು ಇವೆ ಅಂತ ಸ್ಥಳೀಯರು ಆಡಿಕೊಳ್ತಾ ಇದ್ದು ಇಲ್ಲಿನ ಜನರಲ್ಲಿ ಭೀತಿ ಹೆಚ್ಚಾಗಿದೆ. ಅರಣ್ಯಾಧಿಕಾರಿಗಳು ಇಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೇಕು ನಿಂತಿ ಜಬಡಗ ಮೂಡಬಿದ್ರೆ ತಾಲೂಕು ಮಾರೂರು ಗ್ರಾಮದಲ್ಲಿ ಬೆಳಿಗ್ಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಬಂದ ಮೆಸೇಜಿನಂತೆ ಬಾವಿಗೆ ಚಿರತೆ ಬಿದ್ದಿದೆ ಅಂತ ಬಂದರು. ಆಗ ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣೆ ಮತ್ತು ವಲಯ ಸಂಪೂರ್ಣ ಸಿಬ್ಬಂದಿಯವರು ನಿಯೋಜಿಸಿ ಇಲ್ಲಿ ಬಾವಿಗೆ ಬಿದ್ದ ಚಿರತೆಯನ್ನು ರಕ್ಷಿಸಲು ಮುಂದಿನ ಕ್ರಮವನ್ನು ಜರುಗಿಸಿಕೊಳ್ಳಲಾಯಿತು. ಚಿರತೆಯು ತುಂಬ ಆರೋಗ್ಯವಂತವಾಗಿದೆ ಮತ್ತು ಇನ್ನು ವೈದ್ಯಕೀಯ ಪ್ರಥಮ ಚಿಕಿತ್ಸೆ ಆದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನದಲ್ಲಿ ಮುಂದುವರಿಸ್ತೇವೆ. ನಾವು ನಮ್ಮ ಎಸಿಎಫ್ ಸಾಹೇಬರಾದ ಸತೀಶ್ ಸಾಹೇಬ್ರವರು ಮಾರ್ಗದರ್ಶನದಲ್ಲಿ ನಮ್ಮ ವಲಯ ಅರಣ್ಯಾಧಿಕಾರಿಯವರಾದ ಹೇಮಗಿರಿ ಅಂಗಡಿ ಸಾಹೇಬರು ಮತ್ತು ಎಲ್ಲ ಸಂಪೂರ್ಣ ನಮ್ಮ ಮೂಡಬಿದ್ರ ಇಲಾಖೆಯ ಅರಣ್ಯ ಇಲಾಖೆಯ ಸಂಪೂರ್ಣ ಸಿಬ್ಬಂದಿ ಮತ್ತು ಪೊಲೀಸ್ ಅಧಿಕಾರಿಗಳು ಅವರ ನೇತೃತ್ವ ಮತ್ತು ಸಂಪೂರ್ಣ ಗ್ರಾಮಸ್ಥರ ನೇತೃತ್ವದಲ್ಲಿ ಇದೊಂದು ಯಶಸ್ವಿ ಕಾರ್ಯಾಚರಣೆ ಅಂತ ಹೇಳ್ತೀವಿ. ಗ್ರಾಮಸ್ಥರ ಸಪೋರ್ಟ್ ನಮಗೆ ಚೆನ್ನಾಗಿತ್ತು. ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿ ನಮಗೆ ತುಂಬ ಈಸಿಯಾಗಿ ಮಾಡಿಕೊಟ್ರು.